ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ ವತಿರ್ದು ಮಾಜಿ ಪ್ರಧಾನಿ ಇಂದಿರಾ ಗಾಂಧಿ ಜನ್ಮ ದಿನಾಚರಣೆ ಲೇಸನು ಶುಕ್ರವಾರ ಆಚರಿಸಾಯರು. ಬ್ಲಾಕ್ ಕಾಂಗ್ರೆಸ್ ಕಚೇರಿ ನಡತಿನ ಲೇಸಡು ಮಾಜಿ ಪ್ರಧಾನಿ ದಿವಂಗತ ಇಂದಿರಾ ಗಾಂಧಿಯರಿನ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಲ್ತಿರು. ಈ ಪೊರ್ತು ಪಾತೆರ್ನ ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಶ್ರೀ ಸದಾಶಿವ ಉಳ್ಳಾಲ್ ಈ ದೇಶಗಾದ ಇಂದಿರಾ ಗಾಂಧಿಯರ ಕೊರ್ನ ಕೊಡುಗೆ ಮಲ್ಲವು ಪ್ರತಿ ಕ್ಷೇತ್ರಲ ಇನಿ ಬುಲೆಚಿಲ್ ಆಯರೆ ಇಂದಿರಾ ಗಾಂಧಿಯರಿನ ದೂರದರ್ಶಿತ್ವ ಕಾರಣ ಕಾಂಗ್ರೆಸ್ ಪಕ್ಷನ ಪೆರಪ್ಪ ಬಲಿಷ್ಠವಾದ ಕಟ್ಟುನ ಕೆಲಸ ಮಲ್ಪೆರೆ ಮಾತಾ ಕಾರ್ಯಕರ್ತೆಯರು ಸಂಕಲ್ಪ ಮಲ್ಪೊಡು ಪಂಡದ ಲೆಪ್ಕೊರಿಯರು. ಈ ರಾಷ್ಟ್ರದ ಪ್ರಧಾನಮಂತ್ರಿಯಾಗಿದ್ದುಕೊಂಡು ಅಂತಾರಾಷ್ಟ್ರ ಮಟ್ಟದ ನಾಯಕಿಯಾದಂಥ ಶ್ರೀಮತಿ ಇಂದಿರಾ ಗಾಂಧಿಯವರ ಜನ್ಮದಿನಾಚರಣೆಯನ್ನು ಇವತ್ತು ನಾವು ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ ಸಮಿತಿ ವತಿಯಿಂದ ಆಚರಿಸ್ತಿದ್ದೇವೆ. ಶ್ರೀಮತಿ ಇಂದಿರಾ ಗಾಂಧಿಯವರು ಅವರು ಕಾಂಗ್ರೆಸ್ ಪಕ್ಷದ ಬಗ್ಗೆ ಮತ್ತು ಕಾಂಗ್ರೆಸ್ ಪಕ್ಷಕ್ಕೆ ಕೊಟ್ಟ ಕೊಡುಗೆ, ಈ ರಾಷ್ಟ್ರಕ್ಕೆ ಕೊಟ್ಟ ಕೊಡುಗೆ ಮತ್ತು ಅಂತಾರಾಷ್ಟ್ರ ಮಟ್ಟಕ್ಕೆ ಕೊಟ್ಟ ಕೊಡುಗೆಯನ್ನು ಸ್ಮರಿಸುವುದು ಮತ್ತು ಕಾಂಗ್ರೆಸ್ ಪಕ್ಷವನ್ನು ಬಲಿಷ್ಠ ಮಾಡುವಂಥದ್ದು ನಮ್ಮ ಪಕ್ಷದ ಕಾರ್ಯಕರ್ತರಾದ ನಮ್ಮೆಲ್ಲರ ಜವಾಬ್ದಾರಿ. ಈ ದಿಸೆಯಲ್ಲಿ ಇವತ್ತು ಶ್ರೀಮತಿ ಇಂದಿರಾ ಗಾಂಧಿಯವರು ಹಾಕಿಕೊಟ್ಟಂಥ ಪಕ್ಷದ ಯಾವ ಸಿದ್ಧಾಂತಗಳಿದೆ ಅದನ್ನೆಲ್ಲ ನಾವು ಖಂಡಿತವಾಗಿ ಪಾಲನೆ ಮಾಡ್ತೇವೆ ಎಂಬ ಪ್ರತಿಜ್ಞೆಯನ್ನು ಪಡ್ಕೊಂಡು ಇವತ್ತು ಶ್ರೀಮತಿ ಇಂದಿರಾ ಗಾಂಧಿಯವರ ಈ ಜನ್ಮ ದಿನಾಚರಣೆಯನ್ನು ಇವತ್ತು ನಾವು ಬ್ಲಾಕ್ ಕಾಂಗ್ರೆಸ್ಸಿಂದ ಆಚರಿಸುವ ಮೂಲಕ ಈ ಕಾರ್ಯಕ್ರಮವನ್ನು ಇವತ್ತು ಮಾಡ್ತಾ ಇದ್ದೇವೆ. ಈ ಕಾರ್ಯಕ್ರಮದಲ್ಲಿ ಭಾಗಿಯಾದಂಥ ಎಲ್ಲರಿಗೂ ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ಸಿನ ಅಧ್ಯಕ್ಷನಲ್ಲಿ ತಮ್ಮನ್ನೆಲ್ಲರನ್ನು ಸ್ವಾಗತ ಮಾಡಿಕೊಂಡು ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಅವರನ್ನು ನೆನಪಿಸುವುದು ಮಾತ್ರ ಅಲ್ಲ, ಅವರು ಹಾಕಿಕೊಟ್ಟಂಥ ಯಾವುದು ಧೋರಣೆ ಇದೆ, ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮ ಯಾವುದಿದೆ ಅದನ್ನು ಅನುಷ್ಠಾನಗೊಳಿಸಲಿಕ್ಕೆ ನಾವೆಲ್ಲ ಕಂಕಣಬದ್ಧರಾಗಿದ್ದೇವೆ ಅಂತ ಪ್ರತಿಜ್ಞೆಯನ್ನು ಮಾಡುವುದರ ಮೂಲಕ ಈ ಶ್ರೀಮತಿ ಇಂದಿರಾ ಗಾಂಧಿಯವರ ಜನ್ಮದಿನಾಚರಣೆಯನ್ನು ಇವತ್ತು ನಾವು ಆಚರಿಸುವುದರ ಜೊತೆಗೆ ಬ್ಲಾಕ್ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷರು ಶ್ರೀಮತಿ ಚಂದ್ರಿಕಾ ರೈ, ಯೂತ್ ಕಾಂಗ್ರೆಸ್ ಅಧ್ಯಕ್ಷರು ಫಿರೋಜ್ ಮಲಾರ್, ಹಿಂದುಳಿದ ವರ್ಗದ ಅಧ್ಯಕ್ಷರು ದೀಪಕ್ ಪಿಲಾರ್, ಕಿಸಾನ್ ಘಟಕದ ಅಧ್ಯಕ್ಷರು ಪುರುಷೋತ್ತಮ್ ಪಿಲಾರ್, ಅಸಂಘಟಿತ ಕಾರ್ಮಿಕ ಘಟಕದ ಅಧ್ಯಕ್ಷರು ಕಲಾವತಿ, ಬ್ಲಾಕ್ ಅಲ್ಪಸಂಖ್ಯಾತ ಘಟಕದ ಕಾರ್ಯದರ್ಶಿ ಜಿಯಾದ್ ಮುಕಚ್ಚೇರಿ, ಸಂಘಟನಾ ಕಾರ್ಯದರ್ಶಿ ಮನ್ಸೂರ್ ಮಂಚಿಲಾ, ಕೌನ್ಸಿಲರ್ ಬಾಜಿಲ್ ಡಿಸೋಜಾ, ಬ್ಲಾಕ್ ಇಂಟಕ್ ಅಧ್ಯಕ್ಷರು ವಿಶಾಲ್ ಕೊಲ್ಯ, ಸೇವಾದಳ ಅಧ್ಯಕ್ಷರು ನಾಗೇಶ್ ತೊಕ್ಕೋಟು, ದಾಸ್ ಕಾಪಿಕಾಡ್, ದಿಲೀಪ್, ಪ್ರವೀಣ್, ಇಮ್ರಾನ್ ಮುಕಚ್ಚೇರಿ, ರೋಹಿತಾಶ್ವ ಉಚ್ಚಿಲ್, ಲತಾ ನಟರಾಜ್ ಕುಂಪಲ, ಶ್ರೀನಾಥ್ ಸೋಮೇಶ್ವರ ಈ ಪೊರ್ತೋಟು ಗೆದ್ದರು.